ನಮ್ಮ ಮಾಮಲ್ಲ ಕನನ್ನು ನಿಜ ಮಲ್ತೊಂಡಾಗ ನಂಗೆ ಎದುರಾಪನ ಸಮಸ್ಯೆ ಸವಾಲನ್ನು ನಿಭಾಯಿಸೊಂದು ಅವಟಿ ಯಶಸ್ವಿ ಆಪಿನ ಶ್ರೇಷ್ಠ ಸಾಧನೆ ಆದುಂಡು. ಪಾರದರ್ಶಕವಾದ ಆಯ್ಕೆ ಮಲ್ತಿನ ಅರ್ಹ ಬಡವರಿಗೆ ಸರ್ವಸಜ್ಜಿತ ಇಲ್ಲು ನಿರ್ಮಾಣ ಮಲ್ತು ಕೊರ್ನ ಜಿಲ್ಲಾ ಲಯನ್ಸ್ ಮಾಜಿ ರಾಜ್ಯಪಾಲರು ಲಯನ್ ದೇವದಾಸ್ ಭಂಡಾರಿಯರ್ನ ಶ್ರಮದ ಫಲ ಲಯನ್ಸ್ದ ಇಡೀ ಕುಟುಂಬಕ್ಕೆ ಪೆರ್ಮೆ ಕಾಣತದನ್ನು ಪಂಡದು ನಿಟ್ಟೆ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿಗಳು ಡಾಕ್ಟರ್ ಎಂ ಶಾಂತರಾಮ ಶೆಟ್ಟರು ತೆರಿಪಾದರು. ಲಯನ್ಸ್ ಜಿಲ್ಲೆ 317 ಬೊಕ್ಕ ಜಿಲ್ಲಾ ಲಯನ್ಸ್ ಆಶ್ರಯ ಟ್ರಸ್ಟ್ ಇಲ್ಲದ ನಿರೆಂಡು ಸೂರಿಲ್ಲದವರಿಗೆ ಸೂರು ಯೋಜನೆದಲ್ಲಿಟ್ಟು ಕುರ್ನಾಡು ದೊಂಬಡೆ ಗುತ್ತುಡು ಲಯನ್ ದೇವದಾಸ್ ಭಂಡಾರಿಯರಿನ 16 ಸೆಂಟ್ ಸ್ವಂತ ಜಾಗಿಡ ನಿರ್ಮಾಣ ಆಯ್ನ ಎನ್ಮ ಇಲ್ಲಲೇನು ಕುಟುಂಬಲೆಗೆ ಒಪ್ಪಿಯಾವನ ಕಾರ್ಯಕ್ರಮನು ಕುರ್ನಾಡು ದೊಂಬಡೆ ಗುತ್ತುಡು ಐತಾರ ಬೇಡ ನಡಪಾಯರು. ನಿಟ್ಟೆ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ರು ಕಾರ್ಯಕ್ರಮನು ಉದಿಪನ ಮಲ್ತೇರು. ಅವರದು ಬೊಕ್ಕ ಕುಟುಂಬದ ಯಜಮಾನರಿಗೂ ಇಲ್ಲದ ಬೀಗದ ಕೀನು ಕೊರಿಯರು. ನಾಲ್ಕನೇ ಫಲಾನುಭವಿ ಸುಜಾತಾ ಶೆಟ್ಟಿ, ವೈಫ್ ಆಫ್ ರಾಘವೇಂದ್ರ ಶೆಟ್ಟಿ ಫ್ರಮ್ ಸಕಲೇಶ್ಪುರ್. ಈ ಬರ್ತು ಪಾತೆರ್ನ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ರು ಲಯನ್ಸ್ ಕ್ಲಬ್ ಭಿನ್ನವಾದ ಆಲೋಚನೆ ಮಲ್ಪನ ಸಂಸ್ಥೆ ಆತಂಡು. ಆಸ್ಪತ್ರೆ ಇತ್ತಿನ ಸೀಕು ದಕ್ಲೆಗು ಫಲವಸ್ತು ಪಟ್ಟುನಿ ಶಾಲಾ ವಿದ್ಯಾರ್ಥಿಗಳಿಗೂ ಪುಸ್ತಕ ಸಮವಸ್ತ್ರ ವಿತರಣೆ ಮಲ್ಪನಿರ್ದಿಲ್ಲ ಹೆಚ್ಚ ಯೋಚನೆ ಮಲ್ತಿನ ಫಲವಾದ ದೇವದಾಸ್ ಭಂಡಾರಿಯರ್ನ ಸ್ವಂತ ಜಾಗಿಡು ಆಶ್ರಯ ಇಚ್ಛಾಂದಿನಗಳಿಗೆ ಎನ್ಮ ಇಲ್ಲು ನಿರ್ಮಾಣ ಮಲ್ತು ಕೊರಿಯರೆ ಸಾಧ್ಯ ಆತನೆಂದು ಶ್ಲಾಘಿಸಾಯರು. ಅವರ ಕನಸು ಇವತ್ತು ನೆನಸಾಗಿದೆ ಅಂತ ನಾವೆಲ್ಲರೂ ಕನಸುಗಾರರು. ಪ್ರತಿ ದಿವಸ ರಾತ್ರಿ ಹೆಚ್ಚಿನವರು ನಾವು ಕನಸು ಕಾಳ್ತೇವೆ. ಬೆಳಿಗ್ಗೆ ಎದ್ದಾಗ ಆಫ್ಟರ್ ಆಲ್ ಇಟ್ ವಾಸ್ ಎ ಡ್ರೀಮ್, ಅದು ಬರೀ ಕನಸಾಗಿತ್ತು ಅಂತ ಅದನ್ನು ನೆನಪಿಡ್ತೇವೆ. ಆದರೆ ದೇವದಾಸ್ ಭಂಡಾರಿಯವರು ಈಸ್ ಎ ಡೇ ಡ್ರೀಮರ್, ಹಗಲಿನ ಕನಸುಗಾರ. ಹಗಲಿನಲ್ಲಿ ಕನಸನ್ನು ಕಂಡು ಆ ಕನಸು ನನಸಾಗುವವರೆಗೆ ನಿದ್ರೆ ಮಾಡದ ಕನಸುಗಾರ ದೇವದಾಸ್ ಭಂಡಾರಿಯವರು. ಹಾಗಾಗಿ ಇವತ್ತು ತನ್ನದೇ ಆದ ಹಳ್ಳಿಯಲ್ಲಿ ಕುರ್ನಾಡು ಗ್ರಾಮದಲ್ಲಿ ನಮ್ಮ ದೇಶದ ಹಳ್ಳಿಗಳ ಪರಿಸ್ಥಿತಿಯನ್ನು ಮನಗೊಂಡು ಬಡವರಿಗೆ ಒಂದು ಮನೆ ಮಾಡಿಕೊಡುವ, ಸೂರೆ ಮಾಡಿಕೊಡುವ ಒಂದು ಕಾರ್ಯವನ್ನು ಮಾಡಿರುವುದು ನಮಗೆಲ್ಲರಿಗೂ ನಿಜವಾಗಿ ಬಹಳ ಸಂತೋಷ ಮತ್ತು ಹೆಮ್ಮೆ ತಂದಿದೆ. ಶಾಸಕರು ಶ್ರೀ ಯುಟಿ ಖಾದರ್ ಪಾತೆರಂದು ಪ್ರತಿ ಕುಟುಂಬ ಸ್ವಂತ ಇಲ್ಲದ ಕನನು ಕಟ್ಟದಿದ್ದುಪ್ಪುಡು ಇಂಚಿತ್ತಿನ ಕನನು ನಿಜ ಮಲ್ಪನ ಬೇಲೆನು ಲಯನ್ಸ್ ಸಂಸ್ಥೆ ಮಲ್ತದಣ್ಣನ ಪಂಡ್ಯರ. ಡಾಕ್ಟರ್ ಶಾಂತರಾಮ್ ಶೆಟ್ಟರ್ ಅವರು ಇವತ್ತು ಇದನ್ನು ಸಮಾಜಕ್ಕೆ ಇವತ್ತು ಅರ್ಪಿಸಿದ್ದಾರೆ. ಬಹುಶಃ ಇವತ್ತು 8 ಕುಟುಂಬಗಳು ಯಾರು ಇವತ್ತಿದ್ದಾರ ಅವರ ಪರವಾಗಿ ನನ್ನ ವಿಶೇಷತೆಯನ್ನು ಸಲ್ಲಿಸುವಂಥದ್ದು. ಈ 8 ಕುಟುಂಬಗಳು ಕೂಡ ಕನಸಿನಲ್ಲಿ ಕೂಡ ನಾನು ಇಂಥ ಒಂದು ಮನೆಯಲ್ಲಿ ನಾನು ಮತ್ತು ನನ್ನ ಕುಟುಂಬಸ್ಥರು ನೆಲೆ ನಿಲ್ತೇವೆ ಅಂತ ಹೇಳಿ ಖಂಡಿತವಾಗಿ ಇವತ್ತು ಆಲೋಚನೆ ಮಾಡಿರಲಿಕ್ಕೆ ಇಲ್ಲ. ನೋಡಿ, ಹುಟ್ಟಿದ ಪ್ರತಿಯೊಬ್ಬನಿಗೆ ಕೂಡ ದೊಡ್ಡ ಕನಸೇನಂತ ಹೇಳಿದರೆ ಕುಟುಂಬಸ್ಥರಿಗೆ ನನ್ನ ತಲೆ ಮೇಲೊಂದು ಸೂರಿರಬೇಕು, ಅದು ಸಣ್ಣದಿರಲಿ ದೊಡ್ಡದಿರಲಿ, ಸ್ವಂತವಾದ ಒಂದು ಸೂರಿರಬೇಕಂತೇಳಿ ಪ್ರತಿಯೊಬ್ಬರ ಕೂಡ ಕನಸು. ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರ ಕೂಡ ಇವತ್ತು ಈ ಕಾಲ ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ಮಾಡೋ ಸಂದರ್ಭದಲ್ಲಿ ಈ ರೀತಿಯಾದ ಅತ್ಯುತ್ತಮವಾದ ಮನೆ ಮತ್ತು ಈ ಒಂದು ವಾತಾವರಣದಲ್ಲಿ ಬಹುಶಃ ಈ 8 ಕುಟುಂಬಸ್ಥರು ಮನಸ್ಸಿನಲ್ಲಿ ಇವತ್ತು ಯೋಚನೆ ಮಾಡಿರಲಿಕ್ಕಿಲ್ಲ. ಬಹುಶಃ ಇವತ್ತು ಲಯನ್ಸ್ ಕ್ಲಬ್ ಯಾವುದು ಅವರು ಆಲೋಚನೆ ಮಾಡದಂಥ ಒಂದು ದೊಡ್ಡ ಮಟ್ಟದ ಒಂದು ಗಿಫ್ಟನ್ನು ಮತ್ತು ಕೊಡುಗೆಯನ್ನು
ಬಹುಶಃ ದೇವರ ವಿಶೇಷ ಆಶೀರ್ವಾದ ಮುಖಾಂತರ ಅವರ ಕೈಗೆ ತಾವು ಅರ್ಪಿಸಿದ್ದು ನಿಮಗೆ ದೇವರು ಇನ್ನಷ್ಟು ದೀರ್ಘಾಯುಷ್ಯ, ಆರೋಗ್ಯ, ಶಕ್ತಿ ಮತ್ತು ಈ ರೀತಿಯ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದ ಆ ಒಂದು ಭಗವಂತ ನಿಮಗೆ ಆ ಒಂದು ಶಕ್ತಿ ಕೊಡ್ತಾನಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಗುರ್ಕಾರ್ನು ವಯಸ್ಸಿನ ಲಯನ್ಸ್ ಜಿಲ್ಲೆ ಮುನ್ನೂತ 17 ಡೀತ ಮಾಜಿ ರಾಜ್ಯಪಾಲರು ಲಯನ್ ದೇವದಾಸ್ ಭಂಡಾರಿ ಈ ಇಲ್ಲಲೆಗ್ ಮಾತೆರ್ಲ ತಂಕ್ಲಿನ ಶಕ್ತಿನ್ ದಿಂಜಾದೆರು ಎಂಕ್ಲ ಸಂಸದ ಪದಾಧಿಕಾರಿಗಳು ಸದಸ್ಯರಿನ ದೇಣಿಗೆ ಮಾತ್ರ ಉಂಡು ಪಂಡೇರು. ಕಳೆದ 30 ವರ್ಷಗಳಿಂದ ಈ ಲಯನ್ಸ್ ಸೇವಾ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡು ಬಹುಶಃ ನಾನಾದರೂ ಸ್ವಲ್ಪ ಮಟ್ಟಿನ ಅಳಿಲು ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದ್ದರೆ ಅದು ನನಗೆ ಮುಖ್ಯವಾದಂಥ ಪ್ರೇರಣೆ ಕೊಟ್ಟದ್ದು ಲಯನಿಸಮ್ ಅಂತ ಹೇಳಲಿಕ್ಕೆ ನಾನು ಮನಸಾರೆ ಅದಕ್ಕೆ ಹೆಮ್ಮೆ ಪಡ್ತೇನೆ. ಈ ಕಾರ್ಯಕ್ರಮ ಬಹುಶಃ ಈ ಕಟ್ಟಡದ ಕಾರ್ಯಕ್ರಮ ನಾನು ಕನಸು ಮನಸ್ಸಿನಲ್ಲಿ ಎನಿಸಿರಲಿಲ್ಲ. ಆದರೆ ನನಗೊಂದು ಆಸೆ ಇತ್ತು, ಡಿಸ್ಟಿಕ್ ಗವರ್ನರ್ ಆಗಿರುವಾಗ ಏನಾದರೂ ಒಂದು ಊರಿಗೆ ಒಂದು ಕೊಡುಗೆಯನ್ನು ಕೊಡಬೇಕು, ಊರಿನಲ್ಲಿ ಹಲವಾರು ಬಡವರಿಗೆ ಏನಾದರೂ ಪ್ರಯೋಜನ ಆಗಬೇಕು. ಹುದ್ದೆಗಳಿರುವುದು ಅದು 1 ವರ್ಷ ಇರ್ಬೋದು, ಅಧಿಕಾರ ಅನ್ನುವಂಥದ್ದು ಅದು ಚಲಾಯಿಸಲಿಕ್ಕಲ್ಲ. ಅಧಿಕಾರ ಇಲ್ಲದಿದ್ದರೂ ಕೂಡ ನಮ್ಮ ಕರ್ತವ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿದ್ದರೆ ಅದು ಲಯನಿಸಮ್ನಲ್ಲಿ ಮಾತ್ರ ಅಂತ ನಾನು ನಂಬಿಕೊಂಡಿದ್ದೇನೆ. ಹಾಗಾಗಿ ಈ ಸೇವೆಯ ಸಂದರ್ಭದಲ್ಲಿ ಕಳೆದ ವರ್ಷ ಪದಗ್ರಹಣ ಸಮಾರಂಭ ಮಾಡುವಾಗ ನನ್ನ ಗಮನಕ್ಕೆ ಬಂದದ್ದು ಬಡವರಿಗೆ ಒಂದು ಮನೆ ಕಟ್ಟಿಕೊಡುವ ಅಂತ. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಮನೆ ಕಟ್ಟಿಕೊಡುವಂಥ ಒಂದು ನಕ್ಷೆಯನ್ನು ತಯಾರಿಸಿದೆವು. ನಕ್ಷೆ ತಯಾರಿಸಿ ಅದನ್ನು ಬಿಡುಗಡೆ ಮಾಡಿದೆವು. ಅದು ಪದಗ್ರಹಣ ಸಮಾರಂಭದಲ್ಲಿ. ನನ್ನ ಪದಗ್ರಹಣ ಸಮಾರಂಭವನ್ನು ಮಾಡಿದಂಥ ಒಂದು ಶಕ್ತಿ ಅದು ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರು. ಈ ಪೊರ್ತು ಇಂಜಿನಿಯರ್, ಎಲೆಕ್ಟ್ರಿಕ್, ಪ್ಲಂಬಿಂಗ್ ಗುತ್ತಿಗೆದಾರರು ಶ್ರೀ ಸಂಪತ್ ಕುಮಾರ್ ಶೆಟ್ಟರನ್ನು ಮಾನಾದಿಯ ಮಂತೆರು. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಜಿಲ್ಲಾ ಲಯನ್ಸ್ ರಾಜ್ಯಪಾಲರು ಲಯನ್ ರೊನಾಲ್ಡ್ ಗೋಮ್ಸ್, ಲಯನ್ಸ್ ಸುರತ ಪುಂಜೌ ಲಯನ್ ಶ್ರೀಮತಿ ಅನಿತಾ ಗೋಮ್ಸ್, ಲಯನ್ ಸುಕಲತಾ ಭಂಡಾರಿ, ಸುರತ ಉಪರಾಜ್ಯಪಾಲರು ಡಾಕ್ಟರ್ ಗೀತ್ ಪ್ರಕಾಶ್, ಎರಡನೇ ಉಪರಾಜ್ಯಪಾಲರು ಲಯನ್ ವಸಂತ್ ಕುಮಾರ್ ಶೆಟ್ಟಿ, ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಅಧ್ಯಕ್ಷರು ಡಾಕ್ಟರ್ ಮಾಧವಿ, ಸಂಪುಟ ಕಾರ್ಯದರ್ಶಿ ಲಯನ್ ಹರೀಶ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಮಮತಾ ಎಸ್ ಗಟ್ಟಿ, ಕುರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶೈಲಜಾ ಮಿತ್ತಕೋಡಿ, ಸಂಪುಟದ ಮಾಜಿ ಕಾರ್ಯದರ್ಶಿ ಲಯನ್ ಬಾಲಕೃಷ್ಣ ಹೆಗ್ಡೆ, ಸಂಪುಟದ ಮಾಜಿ ಖಜಾಂಚಿ ಲಯನ್ ಶ್ರೀನಾಥ್ ಕೊಂಡೆ, ಸಂಪುಟದ ಪ್ರಾಂತೀಯ ಮಾಜಿ ಅಧ್ಯಕ್ಷರು ಲಯನ್ ರಾಧಾಕೃಷ್ಣ ರೈ ಉಮಿಯಾ, ಲಯನ್ ಶಿವಶಂಕರ್ ಭಟ್, ಮಂಗಳ ಗಂಗೋತ್ರಿ ಕಾರ್ಯದರ್ಶಿ ಮೈನಾ ಕೊಂಡೆ, ಕೋಶಾಧಿಕಾರಿ ಲಯನ್ ವಿನುತಾ ಕಾಜವ, ಲಯನ್ ಪ್ರಶಾಂತ್ ಕಾಜವ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಕಾರ್ಯಕ್ರಮ ಸಂಯೋಜಕರು ಲಯನ್ ಭಗವಾನ್ ದಾಸ್ ಕಾಜವ ಎತ್ಕೊಂಡರು. ಲಯನ್ ವಿಜಯ್ ವಿಷ್ಣುಮಯ್ಯ ಸಭೆ ಸ್ಥಾರಕೆ ಮಲ್ತೆರು. ಲಯನ್ ರಾಧಾಕೃಷ್ಣ ರೈ ಸೊಲ್ಮೆ ಸಂದಾಯರು.